ಮಾರಿಯಮ್ಮ ದೇವಸ್ಥಾನ, ಅಂಡಮಾನ್ ನಿಕೋಬಾರ್. ಚಿತ್ರ ವಿಚಿತ್ರ ದೇವಸ್ಥಾನಗಳು ಬರೀ ಭಾರತದ ಇತರೆ ರಾಜ್ಯಗಳಿಲ್ಲ. ಭಾರತದ ಒಂದು ದ್ವೀಪ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಗಳಲ್ಲೂ ಕೂಡ ಹಲವಾರು ದೇವಸ್ಥಾನಗಳು ನಿಮಗೆ ಕಂಡುಬರುತ್ತವೆ. ಅಲ್ಲಿಯೂ ಕೂಡ ಶಿವನಿಗೆ ಅರ್ಪಿತವಾದ, ಆಂಜನೇಯನಿಗೆ ಅರ್ಪಿತವಾದ, ಗಣೇಶನಿಗೆ ಸಮರ್ಪಿತವಾದಂತಹ ದೇವಸ್ಥಾನಗಳು ನಿಮಗೆ ಇಲ್ಲಿ ಕಾಣಬಹುದು. ಅದರಲ್ಲಿ ಮಾರಿಯಮ್ಮ ಎಂಟ್ರಿ ಪಾಯಿಂಟ್ ದೇವಸ್ಥಾನ ನಿಜಕ್ಕೂ ಅದ್ಭುತ ದೇವಸ್ಥಾನವಾಗಿದೆ. ಇದಕ್ಕೆ ಕಾರಣ ಈ ದೇವಸ್ಥಾನದಲ್ಲಿ ಮೀನುಗಳನ್ನ ನೈವೇದ್ಯವಾಗಿ ದೇವಿಗೆ ಪೂಜಿಸಲಾಗುತ್ತದೆ. ಮಳೆಗಾಲದ ನಂತರ ಆರಂಭವಾಗುವ ಸೀಸನ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಲ್ಲಿಯ ಮೀನನ್ನು ಹಿಡಿದುಕೊಂಡು ಬಂದಾಗ ಆ ದೇವಿಗೆ ಈ ಮೀನುಗಳನ್ನ ಇಲ್ಲಿ ನೈವೇದ್ಯವಾಗಿ ಇಡಲಾಗುತ್ತದೆ. ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದ ಅಕ್ಕಪಕ್ಕದ ಸಮುದ್ರದಲ್ಲಿ ಕೆಲವು ವಿಚಿತ್ರ ಮೀನುಗಳು ದೊರೆಯುತ್ತವೆ. ಅವುಗಳಲ್ಲಿ ಮಾನವನ 2 ಕಣ್ಣುಗಳನ್ನು ಹೊಂದಿರುವ ಅಪರೂಪದ ಮೀನುಗಳು ಕೂಡ ದೊರಕುತ್ತವೆ. ಇದೇ ಕಾರಣ ಈ ಮೀನುಗಳಲ್ಲಿ ಇಲ್ಲಿ ಭಾರಿ ಡಿಮ್ಯಾಂಡ್ ಕೂಡ. ಇದೇ ಕಾರಣ ಈ ಮೀನನ್ನ ಮೊಟ್ಟ ಮೊದಲ ಬಾರಿಗೆ ಆ ವರ್ಷದಲ್ಲಿ ಹಿಡಿದಾಗ ಅಂತಹ ಮೀನುಗಳನ್ನ ಈ ದೇವಿಗೆ ನೈವೇದ್ಯವನ್ನ ಕೊಡಲಾಗುತ್ತದೆ. ಹೀಗೆ ಮಾಡಿದರೆ ಇತರ ಮೀನುಗಳು ಇನ್ನೂ ಜಾಸ್ತಿಯಾಗಿ ಸಿಗುತ್ತದೆ ಅನ್ನುವ ನಂಬಿಕೆ ಇಲ್ಲಿನ ಮೀನುಗಾರಕ ಮಂಡಳಿಯಲ್ಲಿದೆ. ಈ ತರದ 2 ಮಾನವ ಕಣ್ಣಿನ ಮೀನುಗಳು ಹೆಚ್ಚಾಗಿ ಭಾರತಕ್ಕೆ ಮಾರುವ ಬದಲು ಇವುಗಳನ್ನ ಪಾಶ್ಚಾತ್ಯ ದೇಶಗಳಿಗೆ ರಫ್ತನ್ನು ಕೂಡ ಮಾಡಲಾಗುತ್ತದೆ. ಒಂದು ಅಂದಾಜಿನ ಪ್ರಕಾರ ಈ ತರದ ಒಂದು ಮೀನಿಗೆ $10 ರಿಂದ $15 ಸಿಗುವ ಸಾಧ್ಯತೆ ಇದೆ ಎಂದು ಅಲ್ಲಿನ ಸ್ಥಳೀಯ ವ್ಯಾಪಾರಸ್ಥರು ಹೇಳುತ್ತಾರೆ. ಇದಕ್ಕೆಲ್ಲ ಕಾರಣ ಆ ಮಾರಿಯಮ್ಮನೆ ಎಂದು ಇಲ್ಲಿನ ಮೀನುಗಾರರು ನಂಬಿದ್ದಾರೆ. ಹೀಗಾಗಿ ಈ ದೇವಿಗೆ ಈ ನೈವೇದ್ಯವನ್ನ ಇಲ್ಲಿ ಕೊಡಲಾಗುತ್ತದೆ. ಜ್ವಾಲಾಜಿ ದೇವಸ್ಥಾನ. ಜ್ವಾಲಾಜಿ ದೇವಸ್ಥಾನದಲ್ಲಿ ನೈಸರ್ಗಿಕ ಅನಿಲ ಬಳಸಿ ಅರ್ಚಕರು ದೀಪ ಹಚ್ಚುತ್ತಾರೆ. ಕಾಪರ್ ಕೊಳವೆಯಿಂದ ನೀಲಿ ಜ್ವಾಲೆ ಹೊರಹೊಮ್ಮುವುದನ್ನ ನೀವು ಇಲ್ಲಿ ಸದಾಕಾಲ ನೋಡಬಹುದು. ಇದನ್ನು ನೋಡಲೆಂದೇ ಭಕ್ತಾದಿಗಳು ಇಲ್ಲಿ ಮುಗಿ ಬೀಳುತ್ತಾರೆ. ಈ ಸ್ಥಳವನ್ನು ಉನ್ಮತ್ತ ಭೈರವ ಕಾಯುತ್ತಾನೆ ಎನ್ನುವ ನಂಬಿಕೆ ಇದೆ. ಪ್ರೇಮಿಗಳು, ದಂಪತಿಗಳು, ಗ್ರಹ ದೋಷ ಹೊಂದಿದವರು ಸಂತಾನ ಪ್ರಾಪ್ತಿಗಾಗಿ ಹಂಬಲಿಸುವ ದಂಪತಿಗಳು ಇಲ್ಲಿ ಬಂದು ತಮ್ಮ ಕೋರಿಕೆಯನ್ನ ಸಲ್ಲಿಸುತ್ತಾರೆ. ಹಿಂದೆ ಮೊಘಲರ ದೊರೆ ಅಕ್ಬರ್ ಈ ದೇವಸ್ಥಾನದ ಜ್ವಾಲೆಯನ್ನು ಅಳಿಸಲು ಪ್ರಯತ್ನಿಸಿ ಸೋತಿದ್ದನು. ಕಡೆಗೆ ಆತನೇ ಜ್ವಾಲಾದೇವಿಯ ಭಕ್ತನಾಗಿದ್ದನಂತೆ. ಇದೇ ಕಾರಣ ಇಲ್ಲಿ ಅವನು ಒಂದು ಚಿನ್ನದ ಕೊಳವೆಯನ್ನೇ ಈ ದೇವಿಗೆ ದಾನವಾಗಿ ನೀಡಿದ್ದನು. 108 ಶಕ್ತಿ ಪೀಠಗಳಲ್ಲಿ ಈ ದೇವಾಲಯ ಕೂಡ ಒಂದಾಗಿದೆ. ಈ ಶಕ್ತಿ ಪೀಠದಲ್ಲಿ ಜ್ವಾಲೆಯೇ ದೈವವಾಗಿ ಪರಿಗಣಿಸಲಾಗಿದೆ. ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಜ್ವಾಲಾಮಾತೆಯ ದೇವಾಲಯದಲ್ಲಿ 9 ಬಗೆಯ ಜ್ವಾಲೆಗಳಿದ್ದು ನವಶಕ್ತಿಗೆ ಸಮಾನವಾದುದು ಎಂದು ಹೇಳಲಾಗುತ್ತದೆ. ಈ ಪವಿತ್ರವಾದ ಜ್ವಾಲೆ ಎಣ್ಣೆ, ಬತ್ತಿ, ತುಪ್ಪ ಯಾವುದೇ ಆಧಾರವಿಲ್ಲದೆ ಸಾವಿರಾರು ವರ್ಷಗಳಿಂದ ಇದು ಬೆಳಗುತ್ತಿರುವುದು ಆ ಆದಿಶಕ್ತಿಯ ನಿದರ್ಶನವಾಗಿದೆ. ಪ್ರಕಾರ ಹಿಮಾಲಯ ಪರ್ವತದಲ್ಲಿ ರಾಕ್ಷಸರ ಕಾಟ ಹೆಚ್ಚಾಗಿದ್ದು ದೇವರನ್ನ ಹಿಂಸಿಸುತ್ತಿದ್ದರು. ಆ ರಾಕ್ಷಸರ ಕಿರುಕುಳ ತಾಳಲಾಗದೆ ವಿಷ್ಣು ಹಾಗೂ ಇತರ ದೇವತೆಗಳೆಲ್ಲ ಕೈ ಜೋಡಿಸಿ ಆ ದುಷ್ಟ ರಾಕ್ಷಸರನ್ನ ಕೊಲ್ಲಲು ನಿರ್ಧಾರ ಮಾಡುತ್ತಾರೆ. ದೇವತೆಗಳ ಬಲದಿಂದ ಒಂದು ಶಕ್ತಿಯಾದ ಜ್ವಾಲೆಯನ್ನು ನೆಲದಿಂದ ಸೃಷ್ಟಿ ಮಾಡುತ್ತಾರೆ. ಈ ಬೆಂಕಿಯಿಂದಲೇ ಚಿಕ್ಕ ಹುಡುಗಿಯು ಹುಟ್ಟಿತ್ತು. ಅವಳೇ ಆದಿಶಕ್ತಿ ಎಂದು ಕರೆಯಲಾಗುತ್ತದೆ. ಈ ತಾಯಿಗೆ ವಿಶೇಷವಾಗಿ ಕೋಳಿಯ ಮೊಟ್ಟೆಗಳನ್ನ ನೈವೇದ್ಯದ ರೂಪದಲ್ಲಿ ಇಡಲಾಗುತ್ತದೆ. ಹೀಗೆ ನೈವೇದ್ಯ ಮಾಡಿದ ಮೊಟ್ಟೆಗಳನ್ನು ಯಾರೂ ತಿನ್ನುವ ಹಾಗಿಲ್ಲ. ಬದಲಾಗಿ ಅವುಗಳನ್ನ ಒಬ್ಬೊಬ್ಬರು ಒಂದೊಂದು ಮೊಟ್ಟೆಗಳನ್ನ ತಮ್ಮ ಹೊಲದಲ್ಲಿ ಹುಗಿಯುತ್ತಾರೆ. ಅಂದರೆ ಇದರಿಂದ ಫಸಲು ಚೆನ್ನಾಗಿ ಬರುತ್ತದೆ ಅನ್ನುವ ನಂಬಿಕೆ ಇಲ್ಲಿನ ಭಕ್ತರಲ್ಲಿದೆ. ನೋಡಿದ್ರ ಯಾವ ತರ ವಿಚಿತ್ರವಾದ ನಂಬಿಕೆಗಳು ನಮ್ಮ ಈ ಭರತ ಖಂಡದಲ್ಲಿದೆ ಅಂತ.